ಮಂಗಳೂರಿನ ಅಥೇನಾ ಆಸ್ಪತ್ರೆ ಮತ್ತು ಅಥೇನಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಆರ್.ಎಸ್. ಶೆಟ್ಟಿಯರವರು ನವೆಂಬರ್ 21ರಂದು ನಿಧನ ಹೊಂದಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಮೃತರು ಪತ್ನಿ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಅಗಲಿದ್ದಾರೆ. ಆರ್.ಎಸ್. ಶೆಟ್ಟಿಯರವರು ಹಲವಾರು ಕ್ಷೇತ್ರಗಳಲ್ಲಿ ಅನೇಕ ನಾಯಕತ್ವದ ಹುದ್ದೆಗಳನ್ನು ನಿರ್ವಹಿಸಿದರು. YMCA ಸಂಸ್ಥೆಯ ಭಾರತೀಯ ಘಟಕದ ರಾಷ್ಟ್ರೀಯ ಕೋಶಾಧಿಕಾರಿ ಮತ್ತು ಟ್ರಸ್ಟ್ ಆಗಿ ಕಾರ್ಯನಿರ್ವಹಿಸಿದರು. 158 ವರ್ಷಗಳ ಭಾರತೀಯ YMCA ಚಳುವಳಿಯ ಇತಿಹಾಸದಲ್ಲಿ ರಾಷ್ಟ್ರೀಯ ಕೋಶಾಧಿಕಾರಿ ಮತ್ತು YMCA ಕರ್ನಾಟಕದ ಟ್ರಸ್ಟ್ ಹುದ್ದೆಗಳಿಗೆ ಆಯ್ಕೆಯಾಗಿರುವಂತಹ ಕರ್ನಾಟಕದ ಮೊದಲಿಗರಾಗಿದ್ದರು. ಮಂಗಳೂರಿನ ಬಲ್ಮಠದಲ್ಲಿರುವ CSI ಶಾಂತಿ ಕ್ಯಾಥೆಡ್ರಲ್ನ ಸದಸ್ಯರಾಗಿದ್ದರು.